ವಿರಾಮದ ಬಳಿಕ ಎಂಡೋ ಎಡವಟ್ಟು ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಎಂಡೋ ಸಂತ್ರಸ್ತರ ಒಂದಷ್ಟು ಬಾಳಿನ ಕಣ್ಣೀರ ಕಥೆಗಳನ್ನು ಈಗಾಗಲೇ ನಾವು ನೋಡಿದ್ದೇವೆ. ಎಲ್ಲೊಂದು ಕಡೆಯಲ್ಲಿ ಕರಾವಳಿ ಮತ್ತು ಕೇರಳದ ಗಡಿಭಾಗದಲ್ಲಿ ನೂರಾರು ಸಾವಿರಾರು ಅಂಗವಿಕಲರನ್ನ, ಚಿತ್ರವಿಚಿತ್ರ ರೋಗಿಗಳನ್ನು ತನ್ನ ಒಡಲೊಳಗೆ ಇಟ್ಟುಕೊಂಡಂಥ ಹತ್ತಾರು ಹಳ್ಳಿಗಳು ನಮಗೆ ಕಾಣೋದಕ್ಕೆ ಸಿಗ್ತವೆ. ಎಲ್ಲೊಂದು ಕಡೆಯಲ್ಲಿ ಸರ್ಕಾರವೇ ಮುಂದೆ ನಿಂತು ಜನರಿಗೆ ವಿಷಪ್ರಾಶನ ಮಾಡಿದಂಥ ಒಂದು ದುರಂತ ಕತೆ ಇದು. 1980ರಿಂದ 2000 ಇಸವಿವರೆಗೆ ವೈಮಾನಿಕ ಸಮೀಕ್ಷೆಯನ್ನು ಮಾಡಿಕೊಂಡು ವಿಮಾನದ ಮೂಲಕ, ಹೆಲಿಕಾಪ್ಟರ್ಗಳ ಮೂಲಕ ಒಂದಷ್ಟು ಏರಿಯಲ್ ಸ್ಪ್ರೆಡ್ ಏನು ವಿಷವನ್ನು, ಎಂಡೋಸಲ್ಫಾನ್ ಅನ್ನತಕ್ಕಂಥ ಒಂದು ವಿಷವನ್ನು ಗೇರು ತೋಟಗಳಿಗೆ ಸಿಂಪಡಿಸಿದಂಥ ಪರಿಣಾಮವಾಗಿ ಆ ಭಾಗದ ಎಲ್ಲ ಜನರು ಕೂಡ ಆ ವಿಷದ ಒಂದು ಜಾಲಕ್ಕೆ ಸಿಲುಕಿ ಇವತ್ತು ಚಿತ್ರವಿಚಿತ್ರ ಕಾಯಿಲೆಗಳಿಂದ ಬಳಲ್ತಾ ಇರುವಂಥದ್ದು. ಕೇರಳದಲ್ಲಿ ಕೂಡ ಇದೇ ಸಮಸ್ಯೆ ತಲೆದೋರಿದಂಥ ಸಂದರ್ಭದಲ್ಲಿ ಅಲ್ಲಿಯ ಸರ್ಕಾರ ಮುಂದೆ ನಿಂತು ಅಷ್ಟು ಅಂಗವಿಕಲರನ್ನು ತಾನೇ ಅಡಾಪ್ಟ್ ಮಾಡಿಕೊಂಡು ಅವರಿಗೆ ಒಂದು ಚಿಕಿತ್ಸೆ, ಅದೇ ರೀತಿಯಾಗಿ ಅವರ ಇಡೀ ಜೀವನ ನಿರ್ವಹಣೆಯ ವೆಚ್ಚವನ್ನು ಅಥವಾ ಆ ಒಂದು ಜವಾಬ್ದಾರಿಯನ್ನು ಸರ್ಕಾರವೇ ಹೊತ್ತುಕೊಳ್ಳುತ್ತದೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಬೇಜವಾಬ್ದಾರಿ ತೋರ್ತಾ ಇರತಕ್ಕಂಥ ಕರ್ನಾಟಕದ ಸರ್ಕಾರ ಅಂದಿನಿಂದ ಇಂದಿನವರೆಗೆ ಇಲ್ಲಿ ಆಡಳಿತಕ್ಕೆ ಬಂದಂಥ ಅಷ್ಟೂ ಸರ್ಕಾರಗಳು, ಅಷ್ಟೂ ಮಂತ್ರಿಗಳು ಕೂಡ ಇದರ ಬಗ್ಗೆ ಯಾವುದೇ ಒಂದು ಇಂಟ್ರೆಸ್ಟನ್ನು ತೋರಿಸಲಿಲ್ಲ, ಯಾವುದೇ ರೀತಿಯಾದ ಒಂದು ಆಸಕ್ತಿಯನ್ನು ತೋರಿಸಲಿಲ್ಲ ಅನ್ನುವಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಎಂಡೋ ಸಂತ್ರಸ್ತರು ಅನ್ನತಕ್ಕ ಒಂದು ಶಬ್ದಗಳು ಬಂದ ತಕ್ಷಣ ನಮಗೆ ನಮ್ಮ ಕಣ್ಣ ಮುಂದೆ ಬರುವಂಥ ಊರುಗಳು ಯಾವುದು ಕೇಳಿದರೆ ನೆಟ್ಟಣಿಗೆ ಇರ್ಬೋದು, ಮುಡ್ನೂರು ಇರ್ಬೋದು, ಸರ್ಗ ಇರ್ಬೋದು, ಕೊಕ್ಕಡ ಇರ್ಬೋದು, ಅಥವಾ ಕೇರಳದ ಕಾಸರಗೋಡು, ಈ ಭಾಗಗಳೆಲ್ಲ ಕಣ್ಣ ಮುಂದೆ ಬರ್ತಾ ಇದ್ವು. ಆದರೆ ದುರಂತದ ಸಂಗತಿ ಅಂದರೆ ಕರಾವಳಿಯ ಪ್ರಮುಖ ಜಿಲ್ಲೆಗಳಾದಂಥ ಉಡುಪಿ ಜಿಲ್ಲೆ ಮತ್ತು ಉತ್ತರ ಕನ್ನಡದ ಕೆಲವು ಭಾಗಗಳಲ್ಲಿ ಕೂಡ ಈ ಒಂದು ಸಮಸ್ಯೆ ಇವತ್ತು ಜೀವಂತವಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಆರಂಭದ ದಿನಗಳಲ್ಲಿ ದೈವದ ಉಪದ್ರ ಇರ್ಬೋದು ಅಂತ ಜನ ತಿಳ್ಕೊಂಡ್ರು. ಆದರೆ ಸಾಮೂಹಿಕವಾಗಿ ಇದು ಹರಡ್ತಾ ಇರೋದನ್ನು ಗಮನಿಸಿದಂಥ ಜನ ಒಂದಷ್ಟು ಪರೀಕ್ಷೆಗಳನ್ನು ನಡೆಸಿದಾಗ ಎಂಡೋಸಲ್ಫಾನ್ ಅನ್ನತಕ್ಕಂಥ ರಾಸಾಯನಿಕ ಇಡೀ ಒಂದು ಮಾನವನ ಜೀವನ ಸಂಕುಲಕ್ಕೆ ಈ ಒಂದು ಗ್ರಾಮಗಳಲ್ಲಿ ಕುತ್ತನ್ನು ತಂದಿರುವಂಥ ಒಂದಷ್ಟು ಸಂಗತಿಗಳು, ಒಂದು ಸ್ಫೋಟಕ ಮಾಹಿತಿಗಳು ಹೊರಗೆ ಬಿದ್ದಿರುವಂಥದ್ದು. ಇದೆಲ್ಲವನ್ನು ಈ ಒಂದು ಅನ್ಯಾಯದ ವಿರುದ್ಧ ಕಳೆದ ಹಲವಾರು ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕರಾವಳಿ ಮತ್ತೊಂದು ಭೋಪಾಲ್ ಆಗಬಾರದು ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ಎಂಡೋಸಲ್ಫಾನನ್ನು ನಿಷೇಧ ಮಾಡಬೇಕು ಅನ್ನುವಂಥ ಹೋರಾಟ ಭಾಳಷ್ಟು ವೇಗವಾಗಿ ನಡೆಯಿತು. ಆ ಪ್ರಯುಕ್ತವಾಗಿ ಎಂಡೋಸಲ್ಫಾನ್ ಈಗ ನಿಷೇಧ ಆಗಿದೆ. ಆದರೆ ಆ ಒಂದು ವಿಷವನ್ನು ತಿಂದಂಥ ವ್ಯಕ್ತಿಗಳು ಇವತ್ತು ಕೂಡ ಆ ಸಮಸ್ಯೆಯಿಂದ ಬಳಲ್ತಾ ಇರೋದನ್ನು ನಾವು ಕಾಣಬಹುದು. ಒಂದೊಂದು ಮನೆಯಲ್ಲಿ 3-4 ಜನ ಮಲಗಿದಲ್ಲಿಯೇ ಇದ್ದಾರೆ. ಅವರ ಆರೈಕೆಯನ್ನು ಯಾವುದು ಹಿರಿಜೀವಗಳು ಮಾಡ್ತಾ ಇರುವಂಥದ್ದು. ನಾವು ಸತ್ತ ಮೇಲೆ ನಮ್ಮ ಮಕ್ಕಳ ಸ್ಥಿತಿ ಏನು ಅನ್ನತಕ್ಕಂಥ ಒಂದು ಪ್ರಶ್ನೆ ಆ ಎಲ್ಲ ಹಿರಿಜೀವಗಳನ್ನು ಕಾಡ್ತಾ ಇರುವಂಥದ್ದು. ಈ ಎಲ್ಲ ವಿಚಾರವನ್ನು ಇಟ್ಕೊಂಡು ನಾವು ಚರ್ಚೆಯನ್ನು ಮಾಡಬೇಕು. ನಮ್ಮೊಂದಿಗೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ನಾವು ಶ್ರೀಧರ ಗೌಡ ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಎಂಡೋ ಸಂತ್ರಸ್ತರ ದನಿಯಾಗಿ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಂಡಂಥ ಶ್ರೀಧರ ಗೌಡ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿಯಾಗಿ ಭಾರತೀಯ ಕಿಸಾನ ಸಂಘ ಇದರ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸತ್ಯನಾರಾಯಣ ಉಡುಪ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸರ್ ನಮಸ್ತೆ. ಕಿಸಾನ ಸಂಘದ ವತಿಯಿಂದ ಬಂದಿರುವವರು ತಮಗೆ ಕೇಳಬೇಕು, ಈಗ ನೀವು ಈ ಹೋರಾಟವನ್ನು ಇವತ್ತು ಯಾಕೆ ಕೈಗೆತ್ತಿಕೊಂಡ್ರಿ? ನಿನ್ನೆ ತಾನೇ ಅದರ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರಿ. ಎಂಡೋಸಲ್ಫಾನ್ ವಿಚಾರವಾಗಿ ಇಷ್ಟು ತಡ ಯಾಕಾಯಿತು ಕಿಸಾನ ಸಂಘ ಹೋರಾಟಕ್ಕೆ ಇಳಿಯುವಾಗ? ತಡ ಆಗಲಿಲ್ಲ. ನಾವು ಡಾಕ್ಟರ್ ಅವಿನಾಶ್ ಶಾನ್ಭಾಗರ ಜೊತೆಗೆ ನಿರಂತರವಾಗಿ ಹೋರಾಟದಲ್ಲಿದ್ವಿ. ಉಡುಪಿ ಜಿಲ್ಲೆಯಲ್ಲಿ ನಮ್ಮ ದೃಷ್ಟಿ ಇರಲಿಲ್ಲ. ಎಲ್ಲರೂ ಕೂಡ ಇದು ಕಾಸರಗೋಡು ಹಾಗೆ ಕೇರಳ ಭಾಗದಲ್ಲಿ ಮಾತ್ರ ಎಂಡೋಸಲ್ಫಾನ್ನ ಸಮಸ್ಯೆ ಇದೆ, ನಾವು ಇದರಿಂದ ವಿಮುಕ್ತರು, ನಾವೆಲ್ಲ ರೀತಿಯಲ್ಲಿ ಆರೋಗ್ಯವಂತರು ಅನ್ನೋ ಒಂದು ಕಲ್ಪನೆ ಇತ್ತು. ರಾಜ್ಯದಲ್ಲಿ ಅತ್ಯಂತ ಬುದ್ಧಿವಂತ ಜಿಲ್ಲೆ ಅನ್ನೋ ಒಂದು ನಮಗೆ ಕೋಡಿತ್ತು. ಈ ಎಲ್ಲ ಕಾರಣದಿಂದ ನಾವು ಕಣ್ಮುಚ್ಚಿ ಕೂತಿದ್ವಿ. ಯಾವಾಗ ಡಾಕ್ಟರ್ ಶಾನ್ಭಾಗರ ನೇತೃತ್ವದಲ್ಲಿ ನಾವು ಗ್ರಾಮ ಭೇಟಿಯನ್ನು ಪ್ರಾರಂಭ ಮಾಡಿದ್ದೀವಿ, ಆಗ ಈ ಒಂದು ನಿಜ ಪರಿಸ್ಥಿತಿ ನಮಗೆ ಅರ್ಥ ಆಯಿತು. ಬಹುಶಃ ನೆಟ್ಟಣಿಗೆ ಏನು ಪಡ್ರೆ ಆ ಭಾಗಕ್ಕಿಂತ ದೊಡ್ಡದ ಒಂದು ವಿಪರೀತವಾದಂಥ ಪರಿಸ್ಥಿತಿ ನಮ್ಮಲ್ಲಿ ಕೂಡ ಕಂಡು ಬರ್ಲಿಕ್ಕೆ ಇದರ ವ್ಯಾಪಕವಾದ ಪರಿಣಾಮ ಉಡುಪಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನಿಮಗೆ ವ್ಯಾಪಕವಾಗಿ ಉಡುಪಿ ಜಿಲ್ಲೆ ಎಲ್ಲ ಭಾಗದಲ್ಲಿ ಹೊಡೆದಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ 74 ಗ್ರಾಮಗಳಲ್ಲಿ ಹೊಡೆದಿದ್ದಾರೆ. ಅದು ಹೇಗೆ ಕೇಳಿದ್ರೆ ಉಡುಪಿ ಜಿಲ್ಲೆ ಬಹಳ ಒಂದು ಸಣ್ಣ ಜಿಲ್ಲೆ. ಒಂದು ಭಾಗದಲ್ಲಿ ಪಶ್ಚಿಮ ಘಟ್ಟ ಬರುತ್ತೆ, ಇನ್ನೊಂದು ಭಾಗದಲ್ಲಿ ಕರಾವಳಿ ಬರುತ್ತೆ. ಇದರ ಮಧ್ಯದಲ್ಲಿ ಅತ್ಯಂತ ಒಂದು ಸಪೂರವಾದ ನ್ಯಾರೋ ಆದ ಪ್ಲೇಸ್. ಇದರಲ್ಲಿ ಮಧ್ಯದಲ್ಲಿ ನಮ್ಮ ಎಲ್ಲ ಗೇರು ಪ್ಲಾಂಟೇಶನ್ಗಳಿವೆ, ಎತ್ತರ ಪ್ರದೇಶದಲ್ಲಿ ಗೇರು ಪ್ಲಾಂಟೇಶನ್ಗಳಿವೆ. ಅದರಿಂದ ಹೊಡೆದ್ರಿಂದ ಎರಡೂ ಭಾಗಕ್ಕೆ, ಅದರ ಎರಡು ಮಗ್ಗಲುಗಳಿಗೆ ಅದರ ಎಫೆಕ್ಟ್ ಶುರುವಾಗಿದೆ. ಒಟ್ಟಾರೆ ಉಡುಪಿ ಜಿಲ್ಲೆಯಲ್ಲಿ ನಾವು ಬೈಂದೂರಿನಿಂದ ಹಿಡಿದು
ಈ ಕಡೆ ಈ ಹಿರಿಯಡ್ಕ ಪೆರಡೂರಿನವರೆಗೆ ಆಚೆ ಕಾರ್ಕಳದಲ್ಲಿ ಏನು ಕೆರವಾಶೆ ಮತ್ತೆ ಸಾಣೂರಿನವರೆಗೆ ಎಲ್ಲ ಭಾಗಗಳಲ್ಲೂ ಅದನ್ನ ಹೊಡೆದಿದ್ದಾರೆ. ಸೊ ಉಡುಪಿ ಜಿಲ್ಲೆಯಲ್ಲಿ 100% ಎಲ್ಲ ಗ್ರಾಮದಲ್ಲೂ ಈ ಸಮಸ್ಯೆ ಇದೆ. ಇನ್ನೊಂದು ಯೋಚನೆ ಮಾಡಬೇಕಾದ್ದು, ನಾವೆಲ್ಲ ಕ್ಯಾಶ್ಯೂ ಡೆವಲಪ್ಮೆಂಟ್ ಬೋರ್ಡ್ ಮಾತ್ರ ದೂಷಿಸ್ತಾ ಇದ್ದೇವೆ. ಇನ್ನೊಂದು ಇತ್ತೀಚಿನ ಗಮನಕ್ಕೆ ನನಗೆ ತರಕಾರಿಗೆ ಹಾಕ್ತಾ ಇದ್ದಾರೆ. ಎಲ್ಲಿವರೆಗೆ ಕೇಳಿದ್ರೆ 2000ವರೆಗೆ ಸುಮಾರು ಈ ಗಲಾಟೆಗಳು ಪ್ರಾರಂಭ ಆಗುವವರೆಗೆ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆಗಳು ಕೂಡ ರೈತರಿಗೆ ಉಚಿತವಾಗಿ ಎಂಡೋಸಲ್ಫಾನ್ ಅನ್ನ ಗೇರಿಗೆ ಹೊಡೀರಿ, ಭತ್ತಕ್ಕೆ ಹೊಡೀರಿ ಅಂತ ಇಲಾಖೆಗಳಲ್ಲಿ ಹಂಚಿದ್ದಾರೆ. ಮೊನ್ನೆವರೆಗೂ ಕೂಡ ಬ್ರಹ್ಮಾವರ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಯಾವ್ದಾದ್ರು ಕೀಟನಾಶಕ ಟೀ ಸೊಳ್ಳೆಗೆ ಏನಾದ್ರು ಮದ್ದಿದೆಯಾ ಕೇಳಿದ್ರೆ ಎಂಡೋಸಲ್ಫಾನ್ ಒಂದೇ ಅಂತ ಹೇಳ್ತಾ ಇದ್ರು. ಈಗ ಈ ಬ್ಯಾನ್ ಆದ ಮೇಲೆ ಸುಪ್ರೀಂ ಕೋರ್ಟ್ 2011ರಲ್ಲಿ ಸಂಪೂರ್ಣ ಬ್ಯಾನ್ ಮಾಡಿದ ಮೇಲೆ ಈಗ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಪರ್ಯಾಯವನ್ನು ಹೇಳ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಅವ್ರು ಕೂತಿದ್ದಾರೆ. ಒಟ್ಟಾರೆ ಸರ್ಕಾರದ ಇಲಾಖೆಗಳು, ಸರ್ಕಾರಗಳು ಎಲ್ಲ ಸೇರಿ ಈ ಭಾಗದ ಜನರ ಮೇಲೆ ಹೇರಿದಂತ ಈ ಒಂದು ವ್ಯವಸ್ಥೆ. ಎಸ್ ಸರ್, ನಿಮ್ಮಲ್ಲಿ ಕೇಳಬೇಕು, ಇವತ್ತು ಎಂಡೋಸಲ್ಫಾನ್ ಅನ್ನ ಮುಂದೆ ನಿಂತು ಮಾರಾಟ ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆಯಲ್ಲಿ ಸರ್ಕಾರಿ ವ್ಯವಸ್ಥೆನೇ ಮಾಡ್ತಾ ಇದೆ. ಇತ್ತೀಚೆಗೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೆ ಅದರಲ್ಲಿ ತಡೆಯಾಜ್ಞೆಯನ್ನು ತರೋದಕ್ಕೆ ಕೂಡ ಹೋದ್ರು. ನಮ್ಮಲ್ಲಿ ಇಷ್ಟು ಪ್ರಾಡಕ್ಟ್ ಇದೆ, ಅದು ಒಮ್ಮೆ ಖಾಲಿ ಮಾಡ್ಕೊಳ್ತೇವೆ, ಆಮೇಲೆ ಬೇಕಾದ್ರೆ ನಿಷೇಧ ಮಾಡಿ ಅನ್ನುವಂತ ಒಂದಷ್ಟು ವಾದಗಳನ್ನು ಕೂಡ ಮಾಡಿದ್ರು. ಸುಪ್ರೀಂ ಕೋರ್ಟ್ನ ಮಧ್ಯಂತರ ತೀರ್ಪು ಆಶ್ಚರ್ಯದಾಯಕವಾಗಿದೆ. ನಾವು ಹೇಳ್ತೇವೆ, ಮೊದಲು ಅಮೆರಿಕದಂಥ ದೇಶಗಳು ಇದನ್ನು ಬ್ಯಾನ್ ಮಾಡಿದ ಸಂದರ್ಭಗಳಲ್ಲಿ ಇದನ್ನು ಎಕ್ಸ್ಪೋರ್ಟ್ ಮಾಡಿ ಇಂಡಿಯಾಕ್ಕೆ ಕಳಿಸಿದ್ರು. ಇಂಡಿಯಾದಲ್ಲಿ ಅದಕ್ಕೆ ಬ್ಯಾನ್ ಇರಲಿಲ್ಲ, ಅದರಿಂದ ನಾವು ಉಪಯೋಗಿಸ್ಕೊಂಡ್ವಿ ಅಂತ. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ, ಇವರು ಎಂಡೋ ಉತ್ಪಾದನೆ ಮಾಡಿದಂಥ ಕಂಪನಿಗಳು ಹೇಳ್ತಾರೆ, ನಮ್ಮ ಹತ್ರ 1189 ಕೋಟಿ ರೂಪಾಯಿಯ ಉತ್ಪನ್ನ ಇದೆ, ಅದನ್ನ ಡಿಸ್ಟ್ರಾಯ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ, ಅದನ್ನ ನಮಗೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಅನುಮತಿ ಕೊಡಿ. ಬಹಳಷ್ಟು ದೇಶಗಳು ಇವತ್ತು ಅದನ್ನು ಕೇಳ್ತಾ ಇದ್ದಾವೆ, ಅವಕ್ಕೆ ಅನುಮತಿ ಕೊಡಿ ಅಂತ. ನಮ್ಮ ಹತ್ರ 1040 ಚಿಲ್ಲರೆ ಮೆಟ್ರಿಕ್ ಟನ್ ಎಂಡೋಸಲ್ಫಾನ್ ಉಂಟು, ಅದನ್ನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಿ. ಆದ್ರೆ ಆಶ್ಚರ್ಯದಾಯಕ ತೀರ್ಪು ಅಂದ್ರೆ ಸುಪ್ರೀಂ ಕೋರ್ಟ್ ಕಂಡೀಷನಲ್ ಆಗಿ ಅದನ್ನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಒಪ್ಪಿದೆ. ಯಾವ ದೇಶದಿಂದ ಬೇಡಿಕೆ ಬರ್ತಾ ಇದೆ, ನಮ್ಮ ಕಚರವನ್ನ ಹಾಕಿ ಬೇರೆ ದೇಶಗಳ ಮೇಲೆ ಸುರೀರಿ, ಏನ್ ತೊಂದರೆ ಇಲ್ಲ. ನಾನು ಸುಪ್ರೀಂ ಕೋರ್ಟಿಗೆ ಹೇಳುವಂತದ್ದಲ್ಲ, ಯಾಕಂದ್ರೆ ಗೌರವಾನ್ವಿತ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಯಾರು ಪ್ರಶ್ನಿಸಬಾರ್ದು. ಆದ್ರೆ ಪರಿಸ್ಥಿತಿ ಈ ನಮ್ಮ ದೇಶದಂತ ಅಸಹಾಯಕ ಸ್ಥಿತಿ ಮಾನವ ಜನಾಂಗಕ್ಕೆ ಬರಬಾರ್ದು. ಈ ಎಂಡೋಸಲ್ಫಾನ್ ಭೀಕರತೆಯನ್ನ ಮನಗಾಣಿಸುವುದರಲ್ಲಿ ನಮ್ಮವರು ಸೋತ್ರ ಖಂಡಿತವಾಗಿ ಇಲ್ಲ. ಭೀಕರತೆ ಮನಗಂಡಿದೆ. ಡೆಮೊಕ್ರೆಟಿಕ್ ಯೂತ್ ಫೆಡರೇಷನ್ ಅವರು ಬಹಳ ಒಂದು ಸಮರ್ಪಕವಾಗಿ ವಾದ ಮಂಡಿಸಿದ್ರು. ಸುಪ್ರೀಂ ಕೋರ್ಟ್ ಒಂದು ಕಮಿಟಿ ಅಪಾಯಿಂಟ್ ಮಾಡ್ತು. ಆ ಕಮಿಟಿಯಲ್ಲಿ ಇದ್ದಂಥವ್ರು ಬಹಳಷ್ಟು ಜನ ಎಂಡೋಸಲ್ಫಾನ್ ಕಂಪನಿಯ ಏಜೆಂಟ್ರುಗಳು. ಇಂತಹ ಪರಿಸ್ಥಿತಿ ಇದೆ, ನಮ್ಮ ಅಧಿಕಾರಿಶಾಹಿ ವ್ಯವಸ್ಥೆಯಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ಸರಿ ಗೌಡ್ರೆ, ನಿಮ್ಮಲ್ಲಿ ಕೇಳಬೇಕು, ಇವತ್ತು ಕಾಸರಗೋಡಿನಲ್ಲಿ ಇವತ್ತು ಕೂಡ APMC ಒಳಗಡೆ ಇಷ್ಟು ನಮ್ಮಲ್ಲಿ ಇದೆ, ಇದನ್ನು ನಾವು ಹೇಗೆ ಡಿಸ್ಟ್ರಾಯ್ ಮಾಡೋದು ಅನ್ನೋದನ್ನ ಕೇಳ್ತಾ ಇದ್ದಾರೆ ಅವರು. ಒಟ್ಟು ವ್ಯವಸ್ಥೆಗಳು ಅಧಿಕಾರಿಗಳು ಬದುಕುವುದನ್ನು ಮಾತ್ರ ನೋಡ್ತಾರೆ ಹೊರತು ಜನಗಳನ್ನು ಜೀವಿಸಲಿಕ್ಕೆ ಬಿಡುವಂಥ ವ್ಯವಸ್ಥೆಗಳು ಇಲ್ಲವೇ ಇಲ್ಲ. ಅದಕ್ಕೆ ನಮಗೆ ಉದಾಹರಣೆ ನೆಟ್ಟಣಿಗೆ ಮುಡ್ನೂರದ್ದು ನಾನು ಆಗಲೇ ಹೇಳಿದೆ. ಅಲ್ಲಿ ಅಷ್ಟು ದೊಡ್ಡ ದುರಂತ ಆಗಿದೆ. ಬಾವಿಯಲ್ಲಿ ಏನು ಅಲ್ಲಿ ಬಾವಿಗೆ ಹಾಕಿರುವಂತಹ ಬೋರ್ವೆಲ್ ನಲ್ಲಿ 250 ಫೀಟ್ನಲ್ಲಿ ತೆಳು ಎಂಡೋಸಲ್ಫಾನ್ ಅಂಶಗಳು ಪತ್ತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಇನ್ನೂ ಕೂಡ ಅರ್ಥ ಆಗುದಿಲ್ಲ ಅಂತ ಹೇಳಿದ್ರೆ ವೈದ್ಯ ವಿಜ್ಞಾನಿಗಳು ಅದನ್ನ ಈಗ ಇದರ ಕಣ್ಣ ಮುಂದೆ ಇದೆ, ಏನು ಸಮಸ್ಯೆಗಳಾಗಿದೆ ಅನ್ನೋದು ಇವರ ಕಣ್ಣ ಮುಂದೆ ಇದೆ. ಇನ್ನೂ ಕೂಡ ಏನು ಮಾಡಬೇಕು ಅಂತ ಹೇಳುವಂಥದ್ದು ಅದು ಖಂಡಿತವಾಗಿಯೂ ಏನು ನಾಗರಿಕರಿಗೆ ಮಾರಕವಾಗಿರುವಂತಹ ಅಂಶ, ಅದರಲ್ಲಿ ಎರಡು ಮಾತಿಲ್ಲ. ಅಂದರೆ ಮಾನವ ಜೀವ ಜಗತ್ತಿನ ಒಂದು ರೀತಿಯಲ್ಲಿ ನಮ್ಮ ಏನು ಆ ಒಂದು ಇಡೀ ಒಂದು ವ್ಯವಸ್ಥೆ ಏನಿದೆ, ನಮ್ಮ ಒಂದು ಜೀವದ ರಚನೆ ವ್ಯವಸ್ಥೆ ಏನಿದೆ, ಅದನ್ನೇ ಕೆಡಿಸುವಂತ ಒಂದು ಆತಂಕಕಾರಿ ಅಂಶ ಇದರಲ್ಲಿ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಖಂಡಿತ ಅಲ್ಲ. ಏನು ಅಂತ ಹೇಳಿದ್ರೆ, ಇಡೀ ನಮ್ಮ ಎಲ್ಲಾ ಸರ್ಕಾರಗಳಿಗೆ ಅವರು ಬದುಕುವಂತ ವ್ಯವಸ್ಥೆಗಳನ್ನ ಬಿಟ್ರೆ ಬೇರೆ ಯಾವುದೇ ವ್ಯವಸ್ಥೆಗಳು ಅವರಿಗೆ ಬೇಕಾಗಿಲ್ಲ. ಈಗ ಮಂಗಳೂರು ಜಿಲ್ಲೆಗೆ ನೀವು ತಗೊಂಡ್ರೆ ಅಲ್ಲಿ ಏನು ಕಲರ್ ಫುಡ್ನಲ್ಲಿರ್ತಕ್ಕಂಥ ಕಲರ್ನಿಂದ ಬೇಕಾಗಿರ್ತಕ್ಕ ಭಯಂಕರ ಅನ್ಯಾಯ ಆಗ್ತದೆ, ತೊಂದರೆ ಆಗ್ತದೆ ಅನ್ನುವಂಥದ್ದು ವರದಿ ಆಗ್ತಾ ಇದೆ. ಅದರಲ್ಲಿ ಆಹಾರವನ್ನು ಪರೀಕ್ಷೆ ಏನು ರೈಡ್ ಮಾಡಿ, ಅಂಗಡಿಗಳನ್ನು ರೈಡ್ ಮಾಡಿ ಅದನ್ನು ಪರೀಕ್ಷೆ ಮಾಡೋದಕ್ಕೆ ಅಲ್ಲಿ ಆಹಾರ ಪರೀಕ್ಷಕರ ಹುದ್ದೆಗಳೇ ಇಲ್ಲ. ಇದೆ, ಆದ್ರೂ ಏನು ಕೆಲಸಗಳಾಗ್ತದೆ. ಮ್ಯಾಗಿಯನ್ನ ಪರೀಕ್ಷೆ ಮಾಡಬೇಕಿದ್ರೆ ಪ್ರೈವೇಟ್ ಲ್ಯಾಬ್ಗಳನ್ನು ಹುಡುಕೊಂಡು ಹೋಗುವಂತ ಪರಿಸ್ಥಿತಿ ಇದೆ. ತೆಂಗಿನ ಎಣ್ಣೆ 150 ರೂಪಾಯಿಗೆ ಮಾರಬೇಕಾಗಿದ್ರೆ ತೆಂಗಿನ ಎಣ್ಣೆಗೆ ಕ್ರೂಡ್ ಆಯಿಲ್ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಬರ್ತಾ ಇದೆ. ಹಾಗಾಗಿದ್ರೆ ಒಟ್ಟು ಮಾನವ ವ್ಯವಸ್ಥೆಯನ್ನ ನಾಶ ಮಾಡುವ ಕಡೆಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್ ಸರ್, ನಿಮ್ಮಲ್ಲಿ ಕೇಳಬೇಕು, ಉಡುಪಿಯ ಬಗ್ಗೆ, ಉಡುಪಿಯ ಸಮಸ್ಯೆಗಳಲ್ಲಿ ಜ್ವಲಂತವಾಗಿ ಮತ್ತು ಬಹಳ ಭೀಕರವಾಗಿ ಕಾಡ್ತಾ ಇರತಕ್ಕಂಥ ಒಂದಷ್ಟು ಸಮಸ್ಯೆಗಳು ಏನಂದ್ರೆ, ನೀವಾಗಲೇ ನಿಮ್ಮ ಪ್ರೆಸ್ ಮೀಟ್ ಅಲ್ಲಿ ತಾವು ಹೇಳಿದ್ರಿ, ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಇದ್ರಿ, ಏನೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತಿನ ಜಿಲ್ಲಾಡಳಿತದಿಂದ ಎಂಡೋ ಸಂತ್ರಸ್ತರಿಗೆ ಏನೆಲ್ಲ ಅನ್ಯಾಯಗಳಾಗಿದೆ.
ಹೈಕೋರ್ಟ್ ಮಧ್ಯಂತರ ತೀರ್ಪು ಕೊಡ್ತು, ನಂತರ 2015 ಫೆಬ್ರವರಿಗೆ ಅಂತಿಮ ತೀರ್ಪನ್ನು ಕೊಟ್ಟಿದೆ. ಆದರೆ ಹೈಕೋರ್ಟ್ನ ಮುಂದೆ ತೀರ್ಪನ್ನು ಕೊಡೋ ಮೊದಲು ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾಡಳಿತಗಳು, ಜಿಲ್ಲಾ ಆರೋಗ್ಯಾಧಿಕಾರಿಗಳು ಎಲ್ಲರೂ ತಮ್ಮ ಒಂದು ಅಫಿಡಾವಿಟನ್ನು ಹಾಕಿದ್ದಾರೆ. ಈ ಅಫಿಡಾವಿಟ್ನಲ್ಲಿ ಕೂಡ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ ನಾವು ಏನೇನು ಹಕ್ಕುಗಳನ್ನು ಜನರಿಗೆ ಕೊಡ್ತೇವೆ, ಅದನ್ನು ಏನೇನು ಜವಾಬ್ದಾರಿಯನ್ನು ವಹಿಸ್ಕೊಳ್ತೇವೆ ಅಂತ. ಆದರೆ ಹೇಳಿದಂಥ ಯಾವುದರಲ್ಲಿಯೂ ಕಂಪ್ಲೀಟ್ ಮಾಡಲಿಲ್ಲ. ಮೊದಲಿಗೆ ಹೇಳಿದ್ದಾರೆ ಮಾರ್ಚ್ 2015 ಒಳಗೆ ಸಂಪೂರ್ಣ ಸಮೀಕ್ಷೆಯನ್ನು ಮುಗಿಸ್ತೇವೆ ಉಡುಪಿ ಜಿಲ್ಲೆಯಲ್ಲಿ, ನಂತರ ಐಡೆಂಟಿಫೈ ಮಾಡಿ ಎಲ್ರಿಗೂ 2014 ಮಾರ್ಚ್ 1ರಿಂದ ಅನ್ವಯ ಆಗುವಂತೆ ಮಾಸಾಶನವನ್ನು ಕೊಡ್ತೇವೆ ಅಂತ. ಈಗ ಯಾರನ್ನ ಐಡೆಂಟಿಫೈ ಮಾಡಿದಾರೆ ಅವರಿಗೆ ಸರಿಯಾಗಿ ಕೊಡ್ತಾ ಇಲ್ವೇ? ಇನ್ನು ಹೊಸಬರನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಹೋಗ್ತಾನೆ ಇಲ್ಲ. ಇನ್ನು 62 ಗ್ರಾಮಗಳಲ್ಲಿ ಐಡೆಂಟಿಫೈ ಮಾಡ್ಲಿಕ್ಕೆ ಮೊದಲು ಒಪ್ಕೊಂಡ ಗ್ರಾಮಗಳನ್ನೇ ಮಾಡ್ಲಿಕ್ಕೆ ತಯಾರಿಲ್ಲ. ಎರಡನೇ ಭಾಗ ಇರುವಂಥದ್ದು ಇವರಿಗೆ ರಿಹ್ಯಾಬಿಲಿಟೇಷನ್ ಸೆಂಟರ್, ಪುನರ್ವಸತಿ ಕೇಂದ್ರಗಳು. ಮಾನ್ಯ ಏನು ಸಚಿವರ ಮುಂದೆ, ಆರೋಗ್ಯ ಸಚಿವರ ಮುಂದೆ ಮಂಗಳೂರಿನಲ್ಲಿ ಆದಂಥ ಸಭೆಯಲ್ಲಿ ಒಂದು ರೆಕಾರ್ಡ್ ಆಗಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಯಾರೊಬ್ಬರು ದಾನಿಗಳು ತನ್ನ 1 ಎಕರೆ ಜಾಗವನ್ನು ಉಚಿತವಾಗಿ ಏನು ಪುನರ್ವಸತಿ ಕೇಂದ್ರ ಕೊಡ್ಲಿಕ್ಕೆ ತಯಾರಿದ್ದಾರೆ ಅಂತ ಅವರ ರೆಸೊಲ್ಯೂಷನ್ ನಲ್ಲಿ ರೆಕಾರ್ಡ್ ಆಗಿದೆ. ಇವತ್ತಿಗೂ ಕೂಡ ಆ ದಾನಿಗಳು ಯಾರು ಅಂತ ಮುಂದೆ ಬರಲಿಲ್ಲ. ರಿಹ್ಯಾಬಿಲಿಟೇಷನ್ ಸೆಂಟರ್ಗಳು ಓಪನ್ ಮಾಡೋ ಪ್ರಶ್ನೆ ಇಲ್ಲ, ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಜೊತೆಗೆ ಏನು ಮೊಬೈಲ್ ಯೂನಿಟ್ಗಳನ್ನು ಟೆಂಡರ್ ಪ್ರೊಸೆಸ್ಸಲ್ಲಿದೆ ಅಂತ 2014 ಜೂನಲ್ಲಿ ಇವರು ಹೈಕೋರ್ಟಿಗೆ ಹೇಳಿಕೆ ಕೊಡ್ತಾರೆ. 1 ವರ್ಷ ಆಯಿತು, ಇವತ್ತಿಗೂ ಟೆಂಡರ್ ಪ್ರೊಸೆಸ್ ಮುಂದೆ ಹೋಗಲಿಲ್ವ? ಹಾಗಾದರೆ ಮೊಬೈಲ್ ಯೂನಿಟ್ಗಳು ಅಥವಾ ಅವರಿಗೆ ಚಿಕಿತ್ಸೆಗಳನ್ನು ಕೊಡಲಿಕ್ಕೆ ಯಾವುದೇ ವ್ಯವಸ್ಥೆಗಳನ್ನು ಮಾಡಲಿಲ್ವಾ? ನಮ್ಮಲ್ಲಿ ಸಂತ್ರಸ್ತರ ಕೂಗು ಯಾರದ್ದು ಕೇಳಿ ಬರ್ತಾ ಇಲ್ಲ. ಸಮಸ್ಯೆಗಳಂತಂದರೆ ಭಾಳಷ್ಟು ಸಂತ್ರಸ್ತರಿಗೆ ಇದು ಎಂಡೋಸಲ್ಫಾನ್ ಅಂತಲೇ ಗೊತ್ತಿಲ್ಲ, ಇದಕ್ಕೆ ಹೈಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ ಅಂತಲೇ ಗೊತ್ತಿಲ್ಲ. ಈಗ ಶ್ರೀಧರ್ ಗೌಡ್ರಂಥವರು ದಕ್ಷಿಣ ಕನ್ನಡ ಭಾಗದಲ್ಲಿ ಸಂಜೀವರು ಶ್ರೀಧರ್ ಗೌಡ್ರು ಇವರದ ಒಂದು ನೇತೃತ್ವದಲ್ಲಿ ಅಲ್ಲಲ್ಲಿ ಒಂದಷ್ಟು ಟೀಮ್ಗಳನ್ನು ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಅಂತಹ ಟೀಮ್ಗಳು ತಯಾರಾಗಲಿಲ್ಲ. ಮುಖ್ಯವಾಗಿ ಇದರಲ್ಲಿರುವಂಥದ್ದು ನಾವು ಗಮನಿಸಿದಂಥದ್ದು ಎಲ್ಲ ಸಂತ್ರಸ್ತರು, ಕೂಲಿ ಕಾರ್ಮಿಕರು, ಕೃಷಿಕರು, ಕೆಳ ಮಧ್ಯಮ ವರ್ಗ ಮತ್ತು ಕೆಳವರ್ಗದವರು. ಡಾಕ್ಟರ್ ಶಾನ್ ಬಾಗ್ರಿ ಯಾವಾಗಲೂ ಹೇಳೋರು, ಯಾರು ಜಾಸ್ತಿ ಪ್ರೋಟೀನ್ ತಿಂತಾರೆ ಅವರ ಪ್ರೋಟೀನ್ ಆಹಾರದ ಜೊತೆಗೆ ಎಂಡೋಸಲ್ಫಾನ್ ವಿಷ ಮೂತ್ರದ ಮೂಲಕ ಹೊರಗೆ ವಿಸರ್ಜನೆ ಆಗತ್ತೆ ಅಂತ. ಯಾರು ಪ್ರೋಟೀನ್ ಕಮ್ಮಿ ತಿಂತಾರೆ ಅದು ಎಂಡೋಸಲ್ಫಾನ್ ಅನ್ನೋದು ಪ್ರೋಟೀನ್ ಜೊತೆಗೆ ಸುಲಭದಲ್ಲಿ ಜೋಡ್ಕೊಳ್ತದಂತೆ, ಅದು ಪ್ರೋಟೀನ್ ಮೂಲಕ ಡೈಲ್ಯೂಟ್ ಆಗ್ತದೆ ಅಂತ. ಆದರೆ ಯಾರು ಪ್ರೋಟೀನ್ ಕಮ್ಮಿ ತಿಂತಾರೆ ಅವರ ರಕ್ತದಲ್ಲಿ ಸೇರ್ಕೊಳ್ತದೆ, ಅವರ ವಂಶವಾಹಿ ವ್ಯವಸ್ಥೆಯಲ್ಲಿ ಅದು ಪ್ರತಿಕೂಲವಾದ ಪರಿಣಾಮ ಬೀರ್ತದೆ, ಅವರ ದೇಹದ ಮೇಲೆ ಪರಿಣಾಮ ಬೀಳ್ತದೆ, ಅವರ ಹುಟ್ಟುವ ಮಕ್ಕಳ ಮೇಲೆ, ಅವರ ಆರೋಗ್ಯದ ಮೇಲೆ ಕ್ಯಾನ್ಸರ್, ಎಪಿಲೆಪ್ಸಿಯಾ, ಅಪಸ್ಮಾರಗಳು, ಫಿಡ್ಸು, ಹೀಗೆ ಬೇರೆ ಬೇರೆ ಅದನ್ನು ಅಂತಹ ಕಾಯಿಲೆಗಳು ಇದೆ, ಅವೆಲ್ಲಗಳು ಪ್ರಾರಂಭ ಆಗ್ತವೆ. ಇದು ಕೆಳ ಮಧ್ಯಮ ವರ್ಗದ ಕೂಗು ಕೇಳ್ತಾ ಇಲ್ಲ. ಅವರು ಮೊದಲಾಗಿ ಶ್ರೀಧರ್ ಗೌರಿ ಹೇಳಿದಾಗೆ ಅಂತಹ ಮನೆಗಳಲ್ಲಿ ಅವರ ಪರಿಸ್ಥಿತಿ ಹೇಗಿದೆ ಕೇಳಿದ್ರೆ, ಒಂದು ಮಗು ಆ ಕುಟುಂಬದಲ್ಲಿ ಇದೆ ಅಂತಂದ್ರೆ ಇಡೀ ಕುಟುಂಬದ ಅವಸ್ಥೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್ ಸರ್, ನಿಮ್ಮ ಊರಲ್ಲಿ ನನಗೆ ಒಂದೊಂದು ಮನೆಗಳಲ್ಲಿ ಎಷ್ಟೆಷ್ಟು ಜನ ಈ ರೀತಿಯಾಗಿ ಬಾಧಿತರಾಗಿದ್ದಾರೆ ಸರಾಸರಿಯಾಗಿ? ಈಗ ಹುಟ್ಟಿದ ಮಕ್ಕಳು ಮಾತ್ರವೋ ಅಥವಾ ಒಂದು ಮಧ್ಯ ವಯಸ್ಸನ್ನು ದಾಟಿದವರು ಕೂಡ ಇದೇ ರೀತಿಯ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಾರೆ? ಅಲ್ಲ, ನಾವೇನು ಸಮೀಕ್ಷೆಗಳ ಮಾಡಿದ ಪ್ರಕಾರ ಇದು ಏನು ಆ ಪ್ರಾಯದ ಅಂತರಗಳನ್ನ, ಯಾವುದು ಮಾನಸಿಕ ಸಮಸ್ಯೆಗಳು ಮತ್ತು ಕ್ಯಾನ್ಸರ್ನ ವಿಚಾರಗಳನ್ನು ತೆಗೆದುಕೊಂಡ್ರೆ ಅದು ಏನು ಮನಸ್ಸಿಗೆ ಸಂಬಂಧಪಟ್ಟ, ಅದು ಬುದ್ಧಿಗೆ ಕ್ಯಾನ್ಸರ್ ಅದರಿಂದ ಬರೋದಲ್ಲ ಅಂತ ಹೇಳ್ತಾರಲ್ಲ ಅವರು. ಚರ್ಮ ರೋಗಕ್ಕೆ ಮತ್ತು ಕ್ಯಾನ್ಸರ್ಗೆ ಇಲ್ಲ ಅಂತ ಹೇಳ್ತಾರೆ ಅಲ್ವಾ ಸರ್? ಇಲ್ಲ, ಕ್ಯಾನ್ಸರ್ಗೆ ಒಪ್ಪಿಕೊಂಡಿದ್ದಾರೆ. ಬಟ್ ಯಾರು ಕ್ಯಾನ್ಸರ್ ಸಂತ್ರಸ್ತರಿದ್ದಾರೆ ಅವರಿಗೆ ಮಾಶಾಸನ ಇಲ್ಲ. ಯಾರು ಹಾರ್ಟ್ ನಿಂದ ಸಮಸ್ಯೆ ಬಾಳುತ್ತಿದ್ದಾರೆ ಅವರಿಗೆ ಮಾಶಾಸನ ಇಲ್ಲ. ಯಾರನ್ನ ಬಂಜೆತನದಿಂದ ಅವರು ಎಂಡೋಸಲ್ಫಾನ್ ಇಂದ ಆಗಿದೆ ಅಂತ ಹೇಳಿ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದಾರೆ, ಅವರಿಗೆ ಮಾಶಾಸನ ಇಲ್ಲ. ಕೇವಲ ಮಾನಸಿಕ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಆಗಿರ್ತವರಿಗೆ ಮಾತ್ರ ಮಾಶಾಸನದ ವ್ಯವಸ್ಥೆಗಳು. ಅದರಲ್ಲಿ ಕೂಡ ಏನ್ ಮಾಡಿದ್ದಾರೆ, ಯಾರು ನಮ್ಗೆ ಉಡುಪಿಯಿಂದ ತುಂಬಾ, ಉತ್ತರ ಕನ್ನಡದಿಂದ ತುಂಬಾ ದೂರವಾಣಿ ಕರೆಗಳು ಬಂದಿದೆ. ಒಬ್ಬ ಸಂತ್ರಸ್ತನಿಗೆ 60% ಹೆಚ್ಚು ಪರ್ಸೆಂಟೇಜ್ ಅವನಿಗೆ ಅರ್ಹತೆ ಇದ್ರೂ ಪರ್ಸೆಂಟೇಜ್ ಬರೀಬೇಕು ಅಂತ ಹೇಳಿದ್ರೆ ಆರೋಗ್ಯಾಧಿಕಾರಿಗಳು ಲಂಚವನ್ನ ಕೇಳಿದ್ದಾರೆ ಅನ್ನುವಂತ ಆ ಮಾತನ್ನ ಅಮಿಕಸ್ ಕ್ಯೂರಿ ಅವರಲ್ಲೇ ಹೇಳಿದ್ದಾರೆ. ಅಷ್ಟು ಒಂದು ಘೋರ ದುರಂತವನ್ನ ಇವ್ರು ಮಾಡ್ತಾ ಇದ್ದಾರೆ. ನಮ್ಮನ್ನ ಇಲ್ಲಿ ಕಾಡುವಂತ ಪ್ರಶ್ನೆ ಅದಲ್ಲ. ಎಲ್ಲಾ ವೈದ್ಯ ವಿಜ್ಞಾನಿಗಳು ಹೇಳಿದ್ರು ಇದು 5 ಜನರೇಷನ್ ತನಕ ಕಾಡ್ತದೆ ಅಂತ ಹೇಳಿದ್ರೆ, ಈಗಲೇ ಮಾರ್ಚ್ 31ನೇ ತಾರೀಕಿಗೆ ಈ ಕ್ಯಾಂಪ್ ಅನ್ನ ಎಂಡ್ ಮಾಡಿದ್ರೆ ಮುಂದೆ ಹುಟ್ಟುವಂತ ಮಕ್ಕಳಿಗೆ ಯಾರು ಹೊಣೆ? ಅವರನ್ನ ಎಲ್ಲಿ ಎಂಡೋ ಸಂತ್ರಸ್ತರಂತ ಗುರುತಿಸ್ತಾರೆ? ಅವರಿಗೆ ಯಾರು ಮಾಶಾಸನಗಳೆಲ್ಲ ಗುರುತಿಸುವಂತದ್ದು ನಿಂತು ಹೋಗಿದೆ. ಮಾರ್ಚ್ 31ನೇ ತಾರೀಕು ಎಂಡ್ ಆಯ್ತು. ನಾವು ಈಗ ಈ ತಿಂಗಳಲ್ಲಿ ನಾವು ಒಂದು 10-12 ಪೇಷಂಟ್ಗಳನ್ನು ನಾನು ವೆನ್ಲಾಕ್ ಆಸ್ಪತ್ರೆ ಕಳಿಸಿದ್ದೇನೆ. ಅಲ್ಲಿ ಅವರು ವಾಪಸ್ ಕಳಿಸಿದ್ದಾರೆ. ನಮಗೆ ಈ ಮೆಂಡೋಸಲ್ಫಾನ್ ನಿಂದ ಆಗುವಂತ ಕ್ಯಾಂಪ್ ಅನ್ನ ನಾವು ಸ್ಟಾಪ್ ಮಾಡ್ಲಿಕ್ಕಾಗಿದೆ, ನಾವು ಸರ್ಕಾರಕ್ಕೆ ಬರಿತೇವೆ ಅಂತೇಳಿ. ಅದನ್ನ ನಾವು ಎಲ್ಲವನ್ನ, ಇದಕ್ಕೆ ನಾವು ಕೇಳಿದ್ದು ಎಲ್ಲವನ್ನ ನೀವು ವೆಬ್ಸೈಟ್ ಅನ್ನ ಮಾಡಿ, ನೀವು ಸರ್ಕಾರಕ್ಕೆ ಪತ್ರ ಬರೆದು ಅದನ್ನ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿ ಅಂತ. ಇವರು ಪತ್ರವನ್ನು ಬರೆದಿದ್ದಕ್ಕೆ ದಾಖಲೆಗಳೇನು? ನಾವು ಉಡುಪಿ ಜಿಲ್ಲೆಯ ಎಂಡೋ ಸಂತ್ರಸ್ತರ ಪಟ್ಟಿಯನ್ನು ಸಂಜೀವರ ಮುಖಾಂತರ ನಾವು ಪಡೆದಿದ್ದೇವೆ. ಆದ್ರೆ ಇದಕ್ಕೆ ಇವರು ಎಷ್ಟು ಸತಾಯಿಸಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತು. ಕೊನೆಗೆ ಇವರು ಕೊಟ್ಟಿರುವಂಥದ್ದು ಏನು? ಶ್ರೀಧರ್ ಗೌಡ
ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಅಪೀಲ್ ಹೋಗ್ತೇವೆ ಅಂತ ಹೇಳಿದಾಗ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಆದೇಶವನ್ನು ಮಾಡಿದ್ರು ಜಿಲ್ಲಾಧಿಕಾರಿಗಳಿಗೆ. ಉಡುಪಿ, ಉತ್ತರ ಕನ್ನಡ ಮತ್ತು ಏನು ಮಂಗಳೂರು ಜಿಲ್ಲೆ ಎಲ್ಲ DH ಅವರಿಗೆ ಮಾಹಿತಿಯನ್ನು ಕೊಡತಕ್ಕದ್ದು ಅನ್ನೋ ಆದೇಶ ಕೊಟ್ಟ ಮೇಲೆ ಇವರು ಮಾಹಿತಿಯನ್ನು ಕೊಡಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ನಾವೇನು ಭಯೋತ್ಪಾದಕರಿದ್ದೇವಾ, ನಾವೇನು ನಕ್ಸಲರಿದ್ದೇವೆ, ನಾವು ಗನ್ ಹಿಡ್ಕೊಂಡು ಇವರ ಬಳಿಗೆ ಹೋಗಿದ್ದೇವಾ? ಕಾನೂನು ಪ್ರಕಾರ ನಮ್ಮ ಹಕ್ಕಿನ ಪ್ರಕಾರ ನಮಗೆ ಕೊಡಬೇಕಾಗಿರೋದು ನಾವು ಪಡಿಬೇಕಾದ್ದನ್ನ ಇವರು ಇಷ್ಟು ಸತಾಯಿಸ್ತಾರೆ ಅಂತ ಹೇಳಿದ್ರೆ ಇವರು ಮನುಷ್ಯರ ಅಂತ ಕೇಳಿದ್ರೆ ನಾವು ತಪ್ಪಾ? ಒಂದು ಕಾನೂನಿನ ಪ್ರಕಾರ ನಾವು ಕೇಳಿರುವಂಥದ್ದು ಯಾವುದೇ ಅಂದ್ರೆ ನಾವು ನನಗೆ ಅನಿಸೋದು, ನಾನು ಎಲ್ಲ ಕಡೆ ನಾನು ಇತ್ತೀಚಿನ ದಿನಗಳಲ್ಲಿ ನನಗೆ ಭಾವನೆ ಮೂಡ್ತಾ ಇದೆ, ನಾವು ಗನ್ ಹಿಡಿಲಿಲ್ಲ, ಬಸ್ ಸುಡ್ಲಿಲ್ಲ, ನಾವು ಪ್ರತಿಭಟನೆ ಮಾಡಲಿಲ್ಲ, ಇದು ನಾವು ಮಾಡದಿರುವಂಥದ್ದು ತಪ್ಪಾ? ಯಾರದು ಅಮಾಯಕರ ಅಂಗಡಿಗಳಿಗೆ ಬೆಂಕಿ ಹಚ್ಚಲಿಲ್ಲ, ಆ ರೀತಿ ಮಾಡ್ತಾ ಇದ್ರೆ ಒಂದಷ್ಟು ರಾಜಕೀಯವಾಗಿ ಕೂಡ ಅದೊಂದು ಬಹಳ ದೊಡ್ಡ ಇಶ್ಯೂ ಆಗ್ತಾ ಇದೆ. ನಾನು ಕಳೆದ ಸಂದರ್ಭಗಳಲ್ಲಿ ಕೂಡ ನಿಮ್ಮ ಇದೇ ವೇದಿಕೆಯಲ್ಲಿ ನಾನು ಕೇಳಿದ್ದೇನೆ, ನಮಗೆ ಐಷಾರಾಮಿ ಜೀವನ ಬೇಡ, ಒಂದು ಮನೆ ಕೊಡಿ, ಒಂದು ಮದ್ದು ಕೊಡಿ, ಅನ್ನ ಕೊಡಿ. ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೀವು ಸತ್ತು ಹೋಗಿ ಆದ್ರು ಅಂತ ಹೇಳಿ ಒಂದು ದಯಾಮರಣ ಕೊಡಿ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಏನೀಗ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 300ರವರೆಗೆ ಏನು ಮಲಗದಲ್ಲಿದ್ದಾರೆ, ಆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಕೊಂದು ಅವರು ಸಾಯ್ಬೇಕಾದಂತ ಪರಿಸ್ಥಿತಿ ಬರ್ತದೆ. ಈ ಶಾಪ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ತಟ್ಟದೆ ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ಸಂಸ್ಕೃತಿ ಏನ್ ಹೇಳ್ತದೆ, ನಾವಿನ್ನೊಬ್ಬರಿಗೆ ಶಾಪ ಕೊಡಬಾರ್ದು ಅಂತ. ನಾವಿನ್ನವರನ್ನ ಹರಸ್ಲಿಕ್ಕೆ ಆಗತ್ತಾ? ಊಟ ಸಿಗದಿದ್ರೆ ಕ್ಯಾನ್ಸರ್ನಿಂದ ನರಳುತ್ತಿರುವಂತ ಒಬ್ಬ ನೋವಿನಿಂದ ತುಳಿತಿರುವಂತ ವ್ಯಕ್ತಿಗೆ ಆ ನೋವು ತಡಿಲಿಕ್ಕೆ ಆಗದಂತ ಒಂದು ಮಾತ್ರೆ ಸಿಗದಿದ್ರೆ ಅವನು ಹರಸ್ಲಿಕ್ಕೆ ಆಗತ್ತಾ? ಸರ್ಕಾರದಲ್ಲಿ ನೋಡಿ, ಒಬ್ಬ ಸಚಿವನಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ 6 ಕೋಟಿ ತನಕ ಖರ್ಚು ಮಾಡೋದಕ್ಕೆ ದುಡ್ಡಿದೆ. ಅದು ವಿದೇಶದಲ್ಲಿ ಹೋಗಿ ಇಲ್ಲಲ್ಲ, ವೈದ್ಯರ ಮೇಲೆ ಅವನಿಗೆ ನಂಬಿಕೆ ಇಲ್ಲ, ವಿದೇಶಕ್ಕೆ ಹೋಗ್ತಾನೆ. ನಮ್ಗೆ ಒಂದು ಮಾತ್ರೆ ಸಿಗೋದಿಲ್ಲ ಅಂತ ಹೇಳಿದ್ರೆ ಜನರ ಬದುಕಿಗೆ ಬೆಲೆ ಇಲ್ಲ ಇಲ್ಲಿ. ನಮ್ಮಲ್ಲಿ ಒಂದು ಮಗು ಮೊನ್ನೆ ಒಟ್ಟಿಗೆ ಬೆಲೆ ಇದೆ. ನಮ್ಮ ಸಂತೋಷ್ ಅನ್ನುವಂತ ಮಗು ಮೊನ್ನೆ 18 ದಿವಸ ಆಯ್ತು ಇವತ್ತಿಗೆ ಸತ್ತು. ಆ ಮಗು ಮಲಗಿದಲ್ಲಿ ಆಗಿ ಇಡೀ ದೇಹದಲ್ಲಿ ಗಾಯ ಆಗಿತ್ತು. ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹೋಗಿ ಒಂದು ಬ್ಯಾಂಡೇಡ್ ಅನ್ನ ಕೇಳಿದ್ರೆ ಇವರಿಗೆ ಬ್ಯಾಂಡೇಡ್ ಕೊಡುವಂತ ಯೋಗ್ಯತೆ ಇಲ್ಲ. ಏನು ಆರೋಗ್ಯ ಇಲಾಖೆ, ಏನು ಆರೋಗ್ಯವನ್ನು ಇವ್ರು ಕೊಡ್ತಾರೆ? ಇಲ್ಲಿ ಮತ್ತೆ ತಾವು ಹೇಳಿದ್ರಿ ಇವರಿಗೆ ಏನು ಬಸ್ ಪಾಸ್ಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ, ಅದು ವ್ಯವಸ್ಥಿತವಾಗಿದೆಯಾ ಹೇಗೆ? ಅದೇ ಬಸ್ ಪಾಸಿನ ಮೊನ್ನೆ ಒಬ್ಬ ಮಾನಸಿಕ ಅಸ್ವಸ್ಥ ಬಸ್ಸಲ್ಲಿ ಹೋಗ್ತಾ ಇದ್ದ. ಬಸ್ಸಲ್ಲಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಎಂಡೋಸ್ ಅಂತ ಅವನಿಗೆ ನಡಲಿಕ್ಕೆ ಸಾಧ್ಯ ಇಲ್ಲ, ಅವನು ಕುರುಡ ಇರ್ತಾನೆ ಅಥವಾ ಮಾನಸಿಕ ಅಸ್ವಸ್ಥನೆ ಇರ್ತಾನೆ, ಕ್ಯಾನ್ಸರ್ ಒಬ್ಬ ಹೋಗ್ಲಿಕ್ಕೆ ಬೇಕಾಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯ ಮಧ್ಯೆ ಅವನ ಸವಲತ್ತಿಗೆ ಅವನ ಕಾರ್ಯಗಳನ್ನು ಮಾಡಿಕೊಳ್ಳೋದಕ್ಕಾಗಿ ಬೆಂಗಳೂರಿನಲ್ಲಿ ರಾಜ್ಯ ಸಾರಿಗೆ ಬಸ್ಸು ಮತ್ತು BMTC ಬಸ್ಸಲ್ಲಿ ಸಂಚರಿಸಲಿಕ್ಕೆ ಇಬ್ಬರಿಗೆ ಉಚಿತ ಅನ್ನೋದನ್ನು ಕೊಟ್ಟಿದ್ದಾರೆ. ಆದ್ರೆ ನನ್ನನ್ನೇ ಮೊನ್ನೆ ನಾನು ಬೆಂಗಳೂರಿಗೆ ನಾನು ಮೆಡಿಸಿನ್ಗೆ ಹೋಗ್ಬೇಕಾಗಿದ್ರೆ ನೀವು ಎಂಡೋಸ್ ಅಂದ್ರೆ ಇದನ್ನ ನೋಡಿ ನಮ್ಮ ಇದಕ್ಕೆ ಸರ್ಕ್ಯುಲರ್ ಬಂದಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ಅವನು TC ಅಲ್ಲಿ ಹೋಗಿ ಪರ್ಮಿಷನ್ ತಗೊಂಡು ಬಂದ. ಮೊನ್ನೆ ಮಾನಸಿಕ ಅಸ್ವಸ್ಥ ಒಬ್ಬ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಉಪ್ಪಿನಂಗಡಿಯಿಂದ ನೆಲ್ಯಾಡಿ ತನಕ ಹೋಗುವ ಬಸ್ಸಲ್ಲಿ ಹತ್ತಿದ್ದಾನೆ. ಬಸ್ಸಲ್ಲಿ ಹೋಗಿ ನೀನು ಎಂಡೋ ಸಂತ್ರಸ್ತ ಅಲ್ಲ ಅಂತ ಕಂಡಕ್ಟರ್ ಹೇಳ್ತಾನೆ. ಕಂಡಕ್ಟರ್ ಹೇಳಿ ಆ ಬಸ್ ಟಿಕೆಟ್ ಅನ್ನ ಕಿತ್ಕೊಂಡು ಮನೆಗೆ ಹೋಗ್ತಾನೆ. ಅವನು ಕಂಡಕ್ಟರ್ ಎದುರು ಸಾಬೀತು ಮಾಡ್ಬೇಕು ನಾನು ಎಂಡೋ ಸಂತ್ರಸ್ತ ಮಾರೆ ಅಂತ. ಕೊನೆಗೆ ಆ ಸಂತ್ರಸ್ತ ಪಾಪ ನನ್ನ ಮನೆಗೆ ಓಡ್ಕೊಂಡು ಬರ್ತಾರೆ ಪತ್ರ ಏನ್ ಮಾಡ್ಬೇಕು ಅಂತ. ನಾವು ಮತ್ತೆ ಪತ್ರ ಬರೆದು ಜಿಲ್ಲಾಧಿಕಾರಿ ಜಿಲ್ಲಾ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಹೇಳಿದ್ರೆ ನೀವು ಲಿಖಿತ ದೂರು ಕೊಡಿ, ನಾವು ಆಕ್ಷನ್ ತಗೊಂತೇವೆ. ಆಯ್ತು, ಅವರು ಲೆಟರ್ ಬರೆದ್ರು, ಕಾಪಿ ನಮ್ಗೆ ಹಾಕಿದ್ರು, ಶಾನ್ಬಾಗ್ರಿಗೆ ಹಾಕಿದ್ರು, ನಾವು ಅದಕ್ಕೆ ಕವರಿಂಗ್ ಲೆಟರ್ ಮಾಡಿದ್ವಿ. ಅವ್ರು ನಮಗೆ ಮತ್ತೆ ಲೆಟರ್ ಮಾಡಿದ್ದೇವೆ, ನಾವು ಬಸ್ ಪಾಸ್ ಅವರ ಮನೆಗೆ ಹಿಂದಿರುಗಿಸಿದ್ದೇವೆ ಅಂಚೆ ಮೂಲಕ. ಇನ್ನು ಇಲಾಖಾ ತನಿಖೆಗಳ ಬಂದ ಬಳಿಕ ಕಂಡಕ್ಟರ್ ಮೇಲೆ ಆಕ್ಷನ್ ತಗೊಳ್ತೇವೆ ಅಂತ. ಏನ್ ಸರ್, ಇನ್ನೂ ಕೂಡ 20 ದಿವಸ ಆದ್ರೂ ಕೂಡ ಇನ್ನೂ ಕೂಡ ಇವರ ಇಲಾಖಾ ತನಿಖೆ ಮುಗ್ದಿಲ್ಲ ಅಂತ ಹೇಳಿದ್ರೆ ಇವ್ರ ತನಿಖೆ ಏನು ಅಮೆರಿಕಾದಿಂದ FBI ಬರ್ತದ? ಇಲಾಖಾ ತನಿಖೆ ಆಗಬೇಕಿದ್ರೆ ಆ ಅಧಿಕಾರಿಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೋ ಅಥವಾ ಎಲ್ಲಿ ಹೋದ್ರು ಹೋಗ್ಲಿಕ್ಕಿದ್ರೆ ಆ ದಾರಿಯಲ್ಲಿ ಬಂದು ತನಿಖೆ ಮಾಡ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಹೋಗೋ ಖರ್ಚು ಅದರಲ್ಲಿ ಹೋಗ್ಬಿಡುತ್ತೆ ಸರ್ಕಾರಿ ಖರ್ಚಿನಲ್ಲಿ. ಈ ರೀತಿಯಾಗಿ ತನಿಖೆಗಳು ನಡೀತಾವೆ ಇಲ್ಲಿ. ರಾಜ್ಯ ಮಟ್ಟದಲ್ಲಿ ಸಂಚರಿಸಲಿಕ್ಕೆ ಬಸ್ ಪಾಸ್ ಅನ್ನ ಕೊಟ್ಟಿದ್ದಾರೆ ಸರ್. ಆ ಇಲಾಖೆ ಎಲ್ಲ ಕಂಡಕ್ಟರ್ಗಳಿಗೆ ಸೂಚನೆಯನ್ನು ಕೊಡಬೇಕಾ ಬೇಡವಾ? ಈ ಬುದ್ಧಿಮಾನ್ ಅಥವಾ ನಾವಿವತ್ತು ಆಗ್ರಹಿಸ್ತಾ ಇರುವಂತದ್ದು ಏನಂತ ಈ ವೇದಿಕೆಗಳ ಮೂಲಕ ಇಂತಹ ಸಮಸ್ಯೆಗಳು ಬಂದಾಗ ನಮಗೆ ಬಸ್ಸಿನಲ್ಲೇ ದೂರನ್ನ ನೀಡುವಂತಹ ಒಂದು ಫ್ರೀ ಆನ್ಲೈನ್ ವ್ಯವಸ್ಥೆಯನ್ನ ಇವರು ಮಾಡಲಿ. ಎಂಡೋ ಸಂತ್ರಸ್ತರಿಗಾಗಿ ಒಂದು ಟೋಲ್ ಫ್ರೀ ನಂಬರ್ ಕೊಡ್ಲಿ. KSRTC ಅವರೊಂದು ಟೋಲ್ ಫ್ರೀ ನಂಬರ್ ಕೊಡ್ಲಿ. ನಾವು ನೇರವಾಗಿ ಅಲ್ಲಿಂದಲೇ ನಾವು ಸಂಪರ್ಕ ಮಾಡಿ ಕಾರ್ಡ್ಗಳನ್ನು ಕೊಟ್ಟ ಮೇಲೆ ಅಲ್ಲಿ ಪ್ರಶ್ನಿಸುವ ಹಕ್ಕಿಯಲ್ಲಿ ವಿಚಾರವೇ ಇಲ್ಲ ಅಲ್ವಾ? ಅಲ್ಲಿ ಒಮ್ಮೆ ನಿಮಗೆ ಕಾರ್ಡನ್ನು ಕೊಟ್ಟಿದ್ದಾರೆ, ನೀವು ಎಂಡೋ ಸಂತ್ರಸ್ತರು ಅಂತ ಹೇಳಿ ಏನೋ ಒಂದು ನಿಮಗೆ ಆ ಗುರುತಿನ ಚೀಟಿಯನ್ನು ಕೊಟ್ಟ ನಂತರ ಮತ್ತೆ ಕಂಡಕ್ಟರ್ ಪ್ರಶ್ನೆ ಮಾಡುವಂತ ವಿಚಾರ ಏನಿದೆ? ಅದೇ ಸರ್, ಅಲ್ಲ ಇದು ಇಲ್ಲಿ ಇರುವಂತ ಪ್ರಶ್ನೆಗಳು ಅಂದ್ರೆ ಈ ತಾರತಮ್ಯ ಯಾಕೆ ನಡೀತಾ ಇದೆ? ನಿಮ್ಮ ಹೋರಾಟ ಎಲ್ಲಾದ್ರೂ ವಿಫಲ ಆಯ್ತಾ ಅಥವಾ ನಿಮ್ಮ ಹೋರಾಟ ಆ ಅಧಿಕಾರಿ ವರ್ಗದವರೆಗೆ ಮುಟ್ತಾ ಇಲ್ವಾ ಏನು? ಜಗತ್ತಿನಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ನನಗೆ ಅರ್ಥ ಆಗ್ತಾ ಇಲ್ಲ.
ಕಳೆದ 20 ವರ್ಷಗಳಲ್ಲಿ ಮಾಧ್ಯಮ ರಂಗ ಮನೆ ಮನೆಗೆ ಈ ವಿಷಯವನ್ನ ಪ್ರಸ್ತಾಪಪಡಿಸಿತು. ಎಷ್ಟೆಷ್ಟು ಕಷ್ಟದಲ್ಲಿದ್ದಾರೆ ಅನ್ನುವಂಥದ್ದನ್ನು ಇವರಿಗೆ ತಿಳಿಸಿ ಆಯಿತು. ಹೈಕೋರ್ಟ್ ಕೋಟ್ಯಾಂತರ ರೂಪಾಯಿ ಒಟ್ಟು ಕೂಡ ಮಾಡಿದ್ರು ಅದರಿಂದ. ಹೈಕೋರ್ಟ್ ಮಧ್ಯಪ್ರವೇಶವು ಕೂಡ ಮಾಡಿತ್ತು. ಇವೆಲ್ಲ ಇಷ್ಟೆಲ್ಲೂ ಆಗಿ ಕೂಡ ಇನ್ನೂ ಕೂಡ ಇವರಿಗೆ ಯಾವ ರೀತಿ ಇವರಿಗೆ ಮನವರಿಕೆ ಮಾಡಬೇಕು? ನಾವು ಹೇಳುದಿಷ್ಟೇ, ಇದು ಇನ್ನೂ ಅರ್ಥ ಆಗಬೇಕಾದ್ರೆ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಇನ್ನೂ ಅರ್ಥ ಆಗಬೇಕಾಗಿದ್ರೆ ಇಂತೆಂಥ ಎರಡೆರಡು ಮಕ್ಕಳು ಈ ಅಧಿಕಾರಿಗಳ ಮನೆಯಲ್ಲಿ ಮತ್ತು ರಾಜಕಾರಣಿಗಳ ಮನೆಯಲ್ಲಿ ಹುಟ್ಟಬೇಕು. ಆವಾಗ ನಮ್ಮ ಕಣ್ಣೀರೇನಾದ್ರು ಸ್ವಲ್ಪ ಆದ್ರೂ ನಿಲ್ತದೆ ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲೋ ಒಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೋಗಿ ಅಂದ್ರೆ ಒಬ್ಬ ಎಂಡೋ ಸಂತ್ರಸ್ತ ಮೊನ್ನೆ ಕಣ್ಣಿನ ಒಬ್ಬ ಮಾನಸಿಕ ಅಸ್ವಸ್ಥನಿಗೆ ಕಣ್ಣಿನ ಆಪರೇಷನ್ ಆಗ್ಬೇಕು ಅಂತ ಬಂತು. ಅವನು ಎಲ್ಲೋ ಆಸ್ಪತ್ರೆ ಹೋಗ್ಬೇಕಾಗಿದ್ರೆ ಅಲ್ಲಿ ನರ್ಸ್ ಅಡ್ಮಿಟ್ ಮಾಡ್ಕೊಳ್ಬೇಕಂತ ದುಡ್ಡು ಕೇಳ್ತಾಳೆ. ಹಾಗಿದ್ರೆ ಇಂತಹ ಎಂಡೋ ಸಂತ್ರಸ್ತರ ಕಾರ್ಡ್ ಕೊಟ್ಟ ಮೇಲೂ ಕೂಡ ಇವರು ಕೊಡ್ತಾರೆ ಅಂತಾದ್ರೆ ಯಾರು ಇಲ್ಲಿ ಹೃದಯವಂತರಿಲ್ಲ. ಕೊನೆಯದಾಗಿ ಏನು ಹೇಳಿಕೆ ಬಯಸ್ತೀರಿ ನೀವು? ಸರ್ಕಾರದ ಹತ್ರ ಕೊನೆಯದಾಗಿ ಏನು ಕೇಳಲಿಕ್ಕೆ ಬಯಸ್ತೀರಿ? ನಿಮ್ಮ ಬೇಡಿಕೆಗಳು ಏನೀಗ? ನಮ್ಗೆ ಮೊದಲನೇದಾಗಿ ಮುಖ್ಯವಾಗಿರುವಂತದ್ದು ಹೈಕೋರ್ಟ್ನ ಆದೇಶ ತಕ್ಷಣ ಅನುಷ್ಠಾನ ಆಗಬೇಕು. ಎರಡನೇದ್ದು ಪರಿಹಾರವನ್ನ ಕೊಡಬೇಕು. ಹೈಕೋರ್ಟ್ ಅದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಇಟ್ಟಿದೆ. ಇವರು ಒಂದು ಮಾತನ್ನು ಹೇಳಿದ್ರು, ಆರೋಗ್ಯ ಇಲಾಖೆ ಅಥವಾ ಸರ್ಕಾರ ಏನ್ ಹೇಳಿದ್ರು, ನಾವು 3,000 ಅಲ್ಲ 5,000 ಕೊಡಬೇಕು ಅಂತಿತ್ತು. ಆದ್ರೆ ಹೈಕೋರ್ಟ್ನ ಆದೇಶದ ಪ್ರಕಾರ 3,000 ಹೇಳಿದ್ದಾರೆ. ನಾವು ಹೆಚ್ಚು ಕೊಡೋದಕ್ಕೆ ರೆಡಿ ಇದ್ದೀವಿ. ಇವರಿಗೆ ನಿಜವಾಗಿ ಕನ್ಸರ್ನ್ ಇದ್ರೆ ಪ್ರಥಮ ಹಂತದಲ್ಲಿ ಯಾರೆಲ್ಲ ಎಂಡೋ ಸಂತ್ರಸ್ತರಾಗಿ ಸತ್ತಿದ್ದಾರೆ ಅವರಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ನಾವು ಇಷ್ಟರವರೆಗೆ ನಾವೀಗ ಪುತ್ತೂರಿನಲ್ಲಿ ಎಂಡೋ ಸಂತ್ರಸ್ತನ ಒಟ್ಟು ಸೇರಿಸುವಂತ ವ್ಯವಸ್ಥೆ ಆದ್ರೆ ನಾವು ಯಾರಿಂದ ರಶೀದಿಯನ್ನ ಪಡ್ಕೊಂಡಂತದ್ದಿಲ್ಲ. ಆದ್ರೆ ಉಡುಪಿ ಜಿಲ್ಲೆನಲ್ಲಿ ಕೂಡ ಯಾರಾದ್ರೂ ದಾನಿಗಳು ನಮಗೆ ಒಂದು ದಿವಸದ ಮಟ್ಟಿಗೆ ಯಾವ್ದಾದ್ರು ಒಂದು 2,000 ಜನ ಕೂರುವಂತ ಒಂದು ಹಾಲ್ ಅನ್ನ ಕೊಟ್ರೆ ಇಲ್ಲಿ ಕೂಡ ಎಲ್ಲಾ ಎಂಡೋ ಸಂತ್ರಸ್ತರ ಮನೆಯವರನ್ನ ಸೇರಿಸಿ ಒಂದು ಚಿಂತನ ಮಂಥನಗಳನ್ನ ಮಾಡಬೇಕು ಅಂತ ಇದ್ದೇವೆ. ಮೂರನೇದ್ದು, ಮುಂದಿನ ಚಳಿಗಾಲದ ಅಧಿವೇಶನದ ಒಳಗಾಗಿ ಯಾವುದೇ ರೀತಿಯ ವ್ಯವಸ್ಥೆಗಳನ್ನ ಮಾಡದಿದ್ರೆ ಯಾರಿಗೆ ನಡಿಲಿಕ್ಕೆ ಸಾಧ್ಯ ಇರುವ ಸಂತ್ರಸ್ತರಿದ್ದಾರೆ ವಾಲಂಟ್ರಿಯಾಗಿ ಯಾರು ಬರ್ತಾರೆ ಅಂದ್ರೆ ನಾನಂತೂ ನಡೆಯೋದಕ್ಕೆ ಸಿದ್ಧನಾಗಿದ್ದೇನೆ. ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ನಾವು ಖಂಡಿತವಾಗಿಯೂ ವಿಧಾನಸೌಧದ ಮುಂದೆ ನಾವು ಆತ್ಮಹತ್ಯೆ ಮಾಡೋದಕ್ಕೆ ನಾನು ಸಿದ್ಧನಿದ್ದೇನೆ. ನನಗೇನು ಬದುಕಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ನನ್ನನ್ನು ಕಾಡ್ತಿರುವಂತ ಪ್ರಶ್ನೆ ಅದೇ, ನನ್ನ ಅಪ್ಪ ಅಮ್ಮನ ಕಾಲ ನಂತರ ನನ್ನ ಯಾರು ನೋಡ್ಕೊಳ್ತಾರೆ ಅನ್ನೋ. ಈಗ ನಾನು ಇವತ್ತು ಇಲ್ಲಿಗೆ ಬಂದಿದ್ದೇನೆ, ಈ ರಾತ್ರಿ ಬರಬೇಕಾಗಿದ್ರೆ ನಾನು 3 ಜನರನ್ನ ಒಟ್ಟಿಗೆ ನಾನು ಹಿಡ್ಕೊಂಡು ಹೋಗಿ ಕರ್ಕೊಂಡು ಬಂದಿದ್ದೇನೆ, ನನ್ನ ಆತ್ಮೀಯರು. ಹಾಗಾಗಿ ನನ್ನ ಅಪ್ಪನ ಕಾಲ ನಂತರದಿಂದ ಯಾರು ನೋಡ್ಕೊಳ್ತಾರೆ ಗೊತ್ತಿಲ್ಲ. ಹಾಗಾಗಿ ನಾನು ವಿಧಾನಸೌಧ ಇದರಲ್ಲಿ ಆತ್ಮಹತ್ಯೆ ಮಾಡ್ಲಿಕ್ಕೂ ಸಿದ್ಧ. ಈ ಸಂತ್ರಸ್ತರಿಗಾಗಿ ಇಷ್ಟರವರೆಗೆ ನಾವು ಕಾನೂನಿನ ಚೌಕಟ್ಟನ್ನು ಬಿಟ್ಟು ಡಾಕ್ಟರ್ ಅವಿನಾಶ್ ಶಾನ್ಭಾಗ್ ಅವರ ಮಾರ್ಗದರ್ಶನ ನಾವು ಹೋಗಿದ್ದೇವೆ. ಇನ್ನು ನನಗೆ ಜೊತೆಗೆ ನನ್ನನ್ನು ನಂಬಿದಂತ ಹಲವಾರು ಸಂತ್ರಸ್ತರಿಗೆ ಜೀವನದ ಮೇಲೆ ಆಶೆ, ಸಂತ್ರಸ್ತರ ಕುಟುಂಬಸ್ಥರಿಗೆ ಜೀವನದ ಮೇಲೆ ಆಶೆಯನ್ನ ಕಳ್ಕೊಂಡಿದ್ದಾರೆ. ಹಾಗಾಗಿ ನಾವು ಕೂಡ ನಾನು ಅಂದ್ರೆ ತುಳುನಲ್ಲಿ ಒಂದು ಗಾದೆ ಇದೆ, ತಡಪೆ ಬಿಟ್ಟದ್ದು ಪಿಲಿಗಿಡಪ್ಪನ. ನಾನು ಯಾರನ್ನ ಭಯಪಡಿಸ್ಲಿಕ್ಕೆ ಹೇಳುವಂತದ್ದಿಲ್ಲ. ನನ್ನ ಮನಸ್ಸಿನಲ್ಲಿ ಏನು ಇವತ್ತು ಆಘಾತ ಆಗಿದೆ ಆ ಆಘಾತವನ್ನ ನಾನು ತೋಡ್ಕೊಳ್ತಾ ಇದ್ದೇನೆ. ಮುಂದಿನ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಈ ವ್ಯವಸ್ಥೆಗಳನ್ನು ಮಾಡಿದ್ರೆ ನಾವು ಖಂಡಿತವಾಗಿ ವಿಧಾನಸೌಧಕ್ಕೆ ಸಂತ್ರಸ್ತರಿಗೆ ಪಾದಯಾತ್ರೆಯನ್ನ ಮಾಡಿ ನಾವು ಮುತ್ತಿಗೆ ಹಾಕ್ಲಿಕ್ಕೆ ಇದ್ದೇವೆ. ಅಲ್ಲಿ ಯಾವುದಾದ್ರೂ ತೊಂದರೆಗಳಾದ್ರೆ ಅದಕ್ಕೆ ನೇರ ಸರ್ಕಾರವೇ ಹೊಣೆ. ಅದಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಮತ್ತೆ ಒಂದಷ್ಟು ಲಾಯರ್ಗಳು ಮುಂದೆ ಬರಬೇಕು. ಸರ್ಕಾರ ನ್ಯಾಯಾಂಗ ನಿಂದನೆಯನ್ನ ಮಾಡ್ತಾ ಇದೆ. ಈ ನ್ಯಾಯಾಂಗ ನಿಂದನೆಯನ್ನ ಮಾಡೋದ್ರ ನಾವು ಕೂಡ ಏನು ಯೋಚನೆ ಮಾಡ್ತಾ ಇದ್ದೇವೆ, ಒಂದಷ್ಟು ವಕೀಲರು ಲಾಯರ್ಗಳು ಅವರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನ ಸರ್ಕಾರದ ಮೇಲೆ ಹಾಕಬೇಕು ಅಂತ ಅನ್ನುವಂಥದ್ದು ಇರ್ತಕ್ಕಂತಹ ವಕೀಲರನ್ನ ನಾನು ಲಾಯರ್ಗಳನ್ನ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಎಸ್, ಓಕೆ, ಧನ್ಯವಾದಗಳು. ಬಹಳಷ್ಟು ವಿಚಾರವನ್ನು ಹೇಳಿದ್ರಿ, ಬಹಳ ದೂರದಿಂದ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತ ಹಾರೈಸ್ತೇವೆ. ಧನ್ಯವಾದಗಳು ಕೊಡ್ರೆ. ಎಸ್ ವೀಕ್ಷಕರನ್ನು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಳಿಕ ಮತ್ತೊಬ್ಬರು ಅತಿಥಿಗಳು ನಮ್ಮೊಂದಿಗೆ ಸೇರಿಕೊಳ್ಳಿಕ್ಕಿದ್ದಾರೆ. ಎಂಡೋ ಎಡವಟ್ಟು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.